ಓಕೆ. ನಿಮ್ಗೆ ಅನ್ಸುತ್ತಾ ಅಂದರೆ ಹೆಣ್ಮಕ್ಳ ಪರವಾಗಿ ನಾನು ನಿಂತೆ ಅಂತ ಹೇಳ್ತಾ ಇದ್ರಿ. ನಿಮ್ಗೆ ಅನ್ಸುತ್ತಾ ಅಂದರೆ ಫೀಮೇಲ್ ಆಡಿಯನ್ಸು ಇಲ್ಲ ಫೀಮೇಲ್ ಫ್ಯಾನ್ಸ್ ಏನಿದ್ದಾರೆ ಅವ್ರು ನಿಮಗೆ ಜಾಸ್ತಿಯಾಗಿ ಗಂಡು ಮಕ್ಕಳು ನಿಮ್ಮ ಮೇಲೆ ಸ್ವಲ್ಪ ಅಗ್ರೆಸಿವ್ ಆಗಿದ್ದಾರೆ ಅಂತ ಏನಾದರೂ ಅನ್ಸುತ್ತಾ? ಇಲ್ಲ 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 ಆ್ಯಕ್ಚುಲಿ ಮೇಲ್ ಓರಿಯೆಂಟೆಡ್ ಅವ್ರು ತುಂಬ ಜನ ಇದ್ದಾರೆ ನಮಗೆ ಇವಾಗ. ಬಾಯ್ಸ್ ಅಂತ ಬಂದಾಗ ತುಂಬ ಜನ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡ್ತಿದ್ದಾರೆ. ಇಲ್ಲ ಅಣ್ಣ ನೀವು ಹೆಣ್ಮಕ್ಳ ಪರವಾಗಿ ನಿಂತರಲ್ಲ ನಮ್ಗೆ ತುಂಬ ಖುಷಿ ಆಯಿತು. ಅದರಲ್ಲಿ 1% ಅದೇ ಹೆಣ್ಮಕ್ಳು ಜಾಸ್ತಿ ಆಗಿದ್ದಾರೆ ಫಾಲೋವರ್ಸ್ ಇಲ್ಲ ಅಂತ ಹೇಳಲ್ಲ. ಬಟ್ ಗಂಡು ಮಕ್ಳು ಯಾರೂ ಬಿಟ್ಕೊಟ್ಟಿಲ್ಲ. ಅದರಲ್ಲಿ ಗಂಡು ಮಕ್ಳು ತುಂಬ ಜನ ಮೆಸೇಜ್ ಮಾಡಿದ್ದಾರೆ. ಆ್ಯಂಡ್ ಒಳಗಡೆ ಫಸ್ಟು ನಾನು ಪುಷ್ ಮಾಡಿರೋದೇ ಗಂಡು ಮಕ್ಳಿಗೋಸ್ಕರ, ಹೆಣ್ಮಕ್ಳಿಗೋಸ್ಕರ ಅಲ್ಲ. ಅದನ್ನು ಫಸ್ಟ್ ತಿಳ್ಕೊಬೇಕು. ಮಂಜು ಹೊಡಿತಾರೆ, ತ್ರಿವಿಕ್ರಮ್ ಹೊಡಿತಾರೆ ಹಿಂದ್ಗಡೆಯಿಂದ ಬಂದು, ಆಮೇಲೆ ಧರ್ಮ ಅವ್ರಿಗೆ ಹಿಂದ್ಗಡೆಯಿಂದ ಬಂದು ತಳ್ತಾರೆ ಹೊಟ್ಟೆಯಲ್ಲಿ. ಅದೆಲ್ಲ ಆದಮೇಲೆ ನಾನು ನಿಂತಿರೋದು. ಸೊ ಅಲ್ಲಿ ಗಂಡು ಮಕ್ಳಿಗೂ ನಿಂತಿದ್ದೀನಿ ನಾನು. ಅದಾದಮೇಲೆ ಹೆಣ್ಮಕ್ಳ ಹತ್ರ ಬಂದಾಗ ಹೆಣ್ಮಕ್ಳಿಗೆ ನಿಂತಿದ್ದೀನಿ. ಸೊ ತುಂಬ ಜನ ಕೇಳ್ಬೋದು, ನಿಮ್ಗೆ ಇದು ಬೇಕಿತ್ತಾ, ನೀವು ಕಂಟ್ರೋಲ್ ಮಾಡೋಕ್ಕಾಗಲ್ವಾ ಅಂತ. ದಯವಿಟ್ಟು ಅದನ್ನು ಮಾಡೋಕ್ಕೆ ಚಾನ್ಸೇ ಇಲ್ಲ ಅಲ್ಲಿ. ಒಂದು ಪ್ರತಿಯೊಂದು ವಿಚಾರದಲ್ಲಿ ನಿಂತ್ಕೊಳ್ಳೋಂಥ ಈ ವ್ಯಕ್ತಿ ಇರಬೇಕಾದ್ರೆ ಒಳಗಡೆ ಅದೊಂದು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಷ್ಟೆಲ್ಲ ದೇಹ ಬೆಳೆಸ್ಕೊಂಡ್ರು, ಅಲ್ಲೆಲ್ಲ ಜಗಳ ಆಗ್ತಿರು, ಅವನ ಪಾಡ್ಗೆ ಅವ್ನು ನಿಂತ್ಕೊಂಡವನೇ, ಅಲ್ಲೂ ನೀವು ಪೊಟ್ರೆ ಮಾಡ್ತಾರೆ. ಸೊ ನೀನು 100 ದಿವಸ ಇಲಿಯಾಗಿ ಬದುಕೋದಕ್ಕಿಂತ 1 ದಿವಸ ಸಿಂಹ ಆಗಿ ಬದುಕು. ಗರ್ಜನೆ ಮಾಡು, ಗರ್ಜನೆ ಮಾಡಿ ಹೊರಗೆ ಬಾ. ಅದೇನಕ್ಕೆ ಇಲಿ ಥರ ಬದುಕ್ತೀಯ ನೀನು? ಸೊ ಆ ರೀತಿ ಮೆಂಟಾಲಿಟಿ ಇರೋವಂಥದ್ದು ನಾನು ಎಲ್ಲದಕ್ಕೂ ವಾಯ್ಸ್ ರೈಸ್ ಮಾಡಿದ್ದೀನಿ. ಇದೊಂದೇ ಅಲ್ಲ, ಜಗದೀಶ್ ಅವ್ರು ತಪ್ಪು ಮಾಡಿದಾಗಲೂ ನಾವು ವಾಯ್ಸ್ ರೈಸ್ ಮಾಡಿದ್ದೀವಿ, ಅವ್ರು ಒಳ್ಳೇದು ಮಾಡಿದಾಗಲೂ ಬೆನ್ನು ತಟ್ಟಿದ್ದೀವಿ, ಖುಷಿ ಪಟ್ಟಿದ್ದೀವಿ, ಅವ್ರನ್ನ ಕರೆದು ಹಗ್ ಮಾಡಿದ್ದೀವಿ ನಾವೆಲ್ಲ. ಅದನ್ನೇ ಯಾರೂ ತೋರಿಸಿಲ್ಲ ಅನಿಸುತ್ತೆ. ಫಸ್ಟ್ ಅದನ್ನು ನೋಡಿ. ಫಸ್ಟ್ ಸ್ಟಾರ್ಟಿಂಗ್ ಎಪಿಸೋಡಲ್ಲಿ ನಾವೇ ಹೇಳಿದ್ದೀವಿ ಸರ್. ಓಕೆ, ಈ 3 ವೀಕ್ಸ್ ನಿಮಗೆ ಎಷ್ಟು ಪಾಸಿಟಿವ್ ಆಗಿದೆ, ಎಷ್ಟು ನೆಗೆಟಿವ್ ಆಗಿದೆ ಅನಿಸುತ್ತೆ? 3 ವೀಕ್ಸ್ ತುಂಬ ಪಾಸಿಟಿವ್ ಆಗಿದೆ. ನಾನು ಹೊರಗಡೆ ಬಂದಾಗ ನನಗೆ ಅರ್ಥ ಆಗಿದ್ದು ಈ ಮಟ್ಟಿಗೆ ಒಂದು ರೆಸ್ಪಾನ್ಸು 15 ಡೇಸಲ್ಲಿ ಸಿಕ್ಕಿದೆ ಅಂತ. ಸೊ ಆಲ್ಮೋಸ್ಟ್ ಎಂಡೂವರೆಗೆ ಇದ್ದಿದ್ರೆ ಇಟ್ ವುಡ್ ಹ್ಯಾವ್ ಬೀನ್ ಅ ಮೋರ್ ಮ್ಯಾಸಿವ್ ರೆಸ್ಪಾನ್ಸು ನನಗೆ ಗೊತ್ತಿರೋಂಗೆ. ಆಮೇಲೆ ಒಂದು ಫ್ಯಾಮಿಲಿ ಆಡಿಯನ್ಸ್ಗೆ ತುಂಬಾ ಕ್ಲೋಸ್ ಆಗಿದ್ದೀನಿ. ನನಗೆ ಹೊರಗಡೆ ಬಂದ ಮೇಲೆ ಪ್ರತಿಯೊಬ್ಬರು ತಾಯಿಂದರು ನನಗೆ ಫೋನ್ ಮಾಡಿದ್ದಾರೆ. ನನಗೆ ಒಳಗಡೆ ಇರಬೇಕಾದ್ರೆ, ನಾನು ಪ್ರೋಟೋಕಾಲ್ ಇರಬೇಕಾದ್ರೆ ನಮ್ಮ ಟೆಕ್ನಿಷಿಯನ್ಸ್ ಅವರು ತಾಯಿನೂ ಫೋನ್ ಮಾಡಿದ್ರು, ರಂಜಿತ್ ನೀನು ಒಳಗಡೆ ಹೋಗ್ಬೇಕಪ್ಪ, ಏನಕ್ಕೆ ನೀನು ಒಂದು ಒಳ್ಳೆ ರೀತಿಯಲ್ಲಿ ಸ್ಟ್ಯಾಂಡ್ ತೊಗೊಂಡಿದ್ಯಾ. ಆ ಥರ ರೆಸ್ಪಾನ್ಸ್ ಬಂದಾಗ ನಮ್ಗೆ ಇನ್ನೂ ಹುಮ್ಮಸ್ ಬರುತ್ತೆ. ಇಲ್ಲ ಇನ್ನೇನು ವೈಲ್ಡ್ ಕಾರ್ಡ್ ಎಂಟ್ರಿಗೆ ಹೋಗ್ತೀರಾ, ಆ ಥರದ್ದೊಂದು ಅವಕಾಶ ಏನಾದರೂ ಇದೆಯಾ? ಬಂದೇ ಬರ್ಬೋದು ಅಂತ ಒಂದು ಚಾನ್ಸಲ್ಲಿ ಇದ್ದೀನಿ. ಬಂದರೆ ಇಟ್ ವಿಲ್ ಬಿ ಲೈಕ್ ನೆಕ್ಸ್ಟ್ ಲೆವೆಲ್. ಏನಕ್ಕಂದ್ರೆ ಆಲ್ರೆಡಿ ಇಷ್ಟು ಪ್ರೀತಿ ಸಿಕ್ಕಿದೆ ನನಗೆ. ಒಳಗೆ ಹೋದ್ಮೇಲೆ ಶೋನ ಗೆದ್ದು ಬರುವಂಥ ಚಾನ್ಸಸ್ ಇದೆ. ಏನಕ್ಕೆ ಯಾವ ಇತಿಹಾಸದಲ್ಲೂ ಆಗಿಲ್ಲ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದವರು ಗೆದ್ದಿರುವಂಥದ್ದು. ಬಟ್ ಇಲ್ಲಿ ಆಗ್ಬೋದೇನೋ ಅಂತ ಎಲ್ಲೊಂದ್ ಕಡೆ ಒಂದು ಸಣ್ಣದಾಗ ಒಂದು ಆಸೆ ಅಷ್ಟೇ. ಅಕಸ್ಮಾತ್ ಸಿಕ್ಕಿದ್ರೆ ಏನೇನೆಲ್ಲ ಚೇಂಜಸ್ ಆಗ್ಬೋದು? ನೀವೇನಾದ್ರೂ ಗೇಮ್ ಚೇಂಜರ್ ಆಗ್ತೀರಾ ಅಲ್ಲಿ? ಡೆಫಿನೆಟ್ಲಿ. ಇವಾಗ ನಾವು ಹೊರಗಡೆ ನೋಡಿದೀವಲ್ಲ, ಸೊ ಜನಗಳಿಗೆ ಏನು ಬೇಕು ಅಂತ ಗೊತ್ತಾಗಿದೆ. ಸೊ ಯಾವುದನ್ನ ಅವರು ಪಾಸಿಟಿವ್ ಆಗಿ ತಗೋತಾರೆ, ಯಾವುದನ್ನ ನೆಗೆಟಿವ್ ಆಗಿ ತಗೋತಾರೆ. ಬಟ್ ಸೇಮ್ ರಂಜಿತ್ನೇ ನೋಡ್ತೀರಾ, ಇಲ್ಲ ಅಂತ ಹೇಳಲ್ಲ. ಬಟ್ ಗೇಮ್ ಅಂತ ಬಂದಾಗ ಆಬ್ವಿಯಸ್ಲಿ ಸ್ವಲ್ಪ ಅಲ್ಲಿ ತಲೆ ಓಡಿಸ್ತೀನಿ. ಏನಕ್ಕೆ ತುಂಬ ಜನ ರೆಸ್ಪಾಂಡ್ ಮಾಡಿದ್ರೆ ಅದನ್ನೇ. ರಂಜಿತ್ ನನಗೆ ಗೊತ್ತಿರಂಗೆ ನೀನು ಈಗ ಸ್ಟಾರ್ಟ್ ಮಾಡಿದ್ದೆ ಗುರು, ನೀನು ಮಾತಾಡ್ಬೇಕಾರೆ, ನೀನು ಪ್ಲ್ಯಾನ್ ಮಾಡ್ಬೇಕಾರೆ ತುಂಬ ಖುಷಿ ಆಗ್ತಿತ್ತು ನಮಗೆ. ಸೈಲೆಂಟಾಗಿ ಸ್ಟಾರ್ಟ್ ಮಾಡ್ತಾ ಇದೆಯಾ ಅಂತ ಅಂದ್ಬಿಟ್ಟು ನಮ್ಗೆ ಗೊತ್ತಾಗೋಯ್ತು. ಏನಕ್ಕೆ ನೀನು ಅಷ್ಟು ಅಗ್ರೆಸಿವ್ ಆಗಿರೋನು, ಒಳಗೆ ಇಷ್ಟು ಸೈಲೆಂಟಾಗಿ ನೀನು ಗೇಮ್ ಪ್ಲಾನ್ ಮಾಡ್ತೀನಿ ಅಂತ ನಮ್ಗೆ ಅಲ್ಲೇ ಗೊತ್ತಾಗೋಯ್ತು. ಆ್ಯಕ್ಚುಲಿ ನೀವು ಸೈಲೆಂಟ್ ಅಂದಿದ್ದಕ್ಕೆ ಈ ಕ್ವೆಶನ್ ಕೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಸ್ಟಾರ್ಟಿಂಗ್ 2 ವೀಕ್ಸ್ ಹಾಗೆ ಅನಿಸ್ತು, ಸ್ವಲ್ಪ ಸೈಲೆಂಟಾಗಿರೋ ಥರ ನನಗನ್ಸಿದ್ದು. ಇದ್ದಕ್ಕಿದ್ದಂಗೆ ನೀವು ಯಾಕೆ ಅಷ್ಟೊಂದು ವ್ಯಾಗ್ರನ್ ಥರ ಆಗಿಬಿಟ್ರಿ ಅಂತ. ಅಂದರೆ ಹೋಗಿ ನಿಂತವರಿಗೆ ಹಿಂದೆಯಿಂದ ಒಂದ್ಸಲಿ ಹೊಟ್ಟೆಯಲ್ಲಿ ಗುದ್ದಿತೀರ ಯಾರಿಗೆ, ಜಗದೀಶ್ ಅವರಿಗೆ. ಆ ಕ್ಷಣ ಏನಾಯಿತು, ಯಾಕೆ ಆ ಥರ ಮಾಡಿದ್ರಿ ಅಂತ? ಯಾಕಂದರೆ ಸ್ಟಾರ್ಟಿಂಗ್ 2 ವೀಕ್ಸು ನೀವು ನೋಡ್ತಾ ಇದ್ರೆ ಒಂಥರ ಸೈಲೆಂಟ್ ಇದ್ದಾರಲ್ವ ಇವರು ಅಂತ ಅನ್ಸೋದು. ಇದ್ದಕ್ಕಿದ್ದಂಗೆ ಅಗ್ರೆಸಿವ್ನೆಸ್ಸು, ಅಷ್ಟೊಂದು ರೂಢ್ ಆಗೋದು ಅವಶ್ಯಕತೆ ಏನಿತ್ತು ಅಂತ? ನೀವು ಅದನ್ನೇ ಹೇಳಿದ್ದೀವಿ. ನಾನು ಅವಾಗಲೇ ಮಾತಾಡ್ಬೇಕಾದ್ರೆ ಅದನ್ನೊಂದಿದ್ದು ಫಸ್ಟ್ ಡೇ 1 ಶುರುವಾಗಿರುವಂಥದ್ದು. ಆ ಟಾಂಗ್ ಕೊಡೋದು, ಇಲ್ಲ ಮಾತಾಡೋದು, ಅವೆಲ್ಲ ಮಾಡ್ಬೇಕಾದ್ರೆ ಅದ್ರ ಮಧ್ಯದಲ್ಲಿ ಎಲ್ಲ ಮಿಕ್ಸ್ಚರು ಹೋಗ್ತಾ ಇತ್ತು. ಸೊ ಅದೇ ಹೇಳ್ದಲ್ಲ, ಕೆಲವು ಪದ ಬಳಕೆಗಳು ತೀರಾ ಅತಿಯಾಗಿ ಹೋದಾಗ ಯಾವ ಮನುಷ್ಯನಿಗೂ ಕಂಟ್ರೋಲ್ ಹೋಗಲ್ಲ. ಸೊ ತಪ್ಪೋಗುತ್ತೆ ಅದೆಲ್ಲ. ಆಮೇಲೆ ನಾನು ಅದನ್ನು ಹೇಳಿದೆ, ಅದು ಮಾಡೋಕ್ಕೆ ಮುಂಚೆ ಅದೇ ಮಂಜುಗೆ ಆಗಲಿ, ಇಲ್ಲ ತ್ರಿವಿಕ್ರಮ್ಗಾಗಲಿ, ಇಲ್ಲ ಅಂದರೆ ಧರ್ಮ ಅವ್ರಿಗಾಗಲಿ ಪುಷ್ ಮಾಡಿದ್ದಾರೆ. ಅದನ್ನು ಇನ್ನೊಂದ್ಸರಿ ನೀವು ಎಪಿಸೋಡ್ ಬೇಕಾದ್ರೆ ತೆಗೆದು ನೋಡಿ. ಎಲ್ಲ ಹೊಟ್ಟೆಯಿಂದ ಪುಷ್ ಮಾಡ್ತಿರೋದು, ಮುಖಕ್ಕೆ ಹೋಗಿ ಗುದ್ದಿರೋದು, ಮುಖಕ್ಕೆ ಮುಖ ಕೊಟ್ಟು ಮಾತಾಡೋದು, ನಾವು ಅದೆಲ್ಲ ಹೇಳ್ಬೇಕಾದ್ರೆ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋಕ್ಕೂ ರೆಡಿ ಇರ್ತಿರ್ಲಿಲ್ಲ. ಸೊ ನಾನು ಆ ಜಗಳದಲ್ಲಿ ಹೇಳಿದ್ದೀನಿ, ಹಿಂದ್ಗಡೆ ಬಂದು ತಳ್ಳಿದ್ರೆ ನಿನಗೆ ಹೆಂಗೆ ಅನ್ಸುತ್ತೆ ಗೊತ್ತಾ ಅಂತ ಅಂದ್ಬಿಟ್ಟು ಹೋಗಿ ತಳ್ಳಿದ್ದು. ಅದನ್ನು ತಪ್ಪಾಗಿ ತೊಗೊಂಡ್ರು ಎಲ್ಲರೂ. ಸೊ ಇವಾಗ ನೋಡಿ, ನಾನು ಮಾಡಿದ್ದು ಆಸ್ ಎ ಶೋಗೆ ಏನೋ ದೊಡ್ಡ ಹೀರೋ ಹಾಕೋದು ಹಂಗೆ ಅಂತೆಲ್ಲ ಇದು ಮಾಡಿದ್ರು. ಇವಾಗ ಅವ್ರು ಮಾಡಿದ್ರೆ ಕಂಟೆಂಟು, ನಾವು ಮಾಡಿದ್ರೆ ಗ್ರೂಪಿಸಮ್ ಅಂತ ಮಾಡ್ತಾ ಇದ್ದಾರೆ. ಸೊ ಹಂಗಾರೆ ಅವ್ರು ಮಾಡಿದೆಲ್ಲ ಸರಿನಾ ಹಂಗಾದ್ರೆ? ಸೊ ಅದನ್ನು ಫಸ್ಟ್ ನೋಡಬೇಕು. ಅದಕ್ಕೆ ಅಷ್ಟು ಆಗೋದಕ್ಕೆ ರೀಸನ್ ಏನು, ಅವ್ರು ಮಾಡಿದ ಮೇಲೆ ನಾವು ಮಾಡಿರೋದು. ಸೊ ಅದನ್ನು ತೊಗೊಳ್ಳಿ ಫಸ್ಟು. ಹೌದು ಜಗದೀಶ್ ಅವರು ತಪ್ಪು ಮಾಡಿದ್ದಾರೆ ಅಂತ ನೀವು ತೊಗೊಂಡಿದ್ರೆ ಚೆನ್ನಾಗಿರೋದು.